ಸರ್ಕಾರದ ಮಹತ್ವಾಕಾಂಕ್ಷಿಯ ಜಿಲ್ಲಾಧಿಕಾರಿಯವರ ನೇತೃತ್ವದ ಪ್ರತಿ ಗ್ರಾಮ ಮಟ್ಟದ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ಅಧಿಕಾರಿಗಳು ಹಾಗೂ ಗ್ರಾಮಸ್ಥರ ಮಧ್ಯೆ ವಿಶ್ವಾಸ ಮೂಡಿಸುವ ಕಾರ್ಯ ಮಾಡಲಿದೆ ಎಂದು ಬಂದರು ಹಾಗೂ ಮೀನುಗಾರಿಕಾ ಒಳನಾಡು ಜಲಸಾರಿಗೆ ಸಚಿವ ಎಸ್ ಅಂಗಾರ ಹೇಳಿದ್ದಾರೆ. ಕಡಬದಲ್ಲಿ ಸರ್ಕಾರದ ಆದೇಶದಂತೆ ಗ್ರಾಮ ಮಟ್ಟದಲ್ಲಿ ನಡೆಯುವ ಜಿಲ್ಲಾಧಿಕಾರಿಗಳ ಗ್ರಾಮ ವಾಸ್ತವ್ಯ ಜಿಲ್ಲೆಯ ಪ್ರಥಮ ಪ್ರಾಯೋಗಿಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಇವತ್ತು ಸರ್ಕಾರದ ಸವಲತ್ತುಗಳು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ತಲುಪಬೇಕು ಎನ್ನುವ ನೆಲೆಯಲ್ಲಿ ಸರ್ಕಾರ ಈ ವಿಶಿಷ್ಟ ಯೋಜನೆಯನ್ನು ಜಾರಿಗೆ ತಂದಿದೆ. ಈ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ರಾಜ್ಯದ ಪ್ರತಿ ಗ್ರಾಮದಲ್ಲಿ ನಡೆಯುತ್ತದೆ. ಇದರಿಂದ ಜನರ ಸಮಸ್ಯೆಯನ್ನು ಅವರ ಮನೆ ಬಾಗಿಲಿನಲ್ಲೇ ಪರಿಹರಿಸಲು ಸಾಧ್ಯವಾಗುತ್ತದೆ ಎಂದರು. ಈ ಸಂದರ್ಭ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಕೆವಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬೇರೆ ಏನಕ್ಕಾದ್ರೂ ಉದ್ದೇಶಕ್ಕಿದ್ರೆ ಅದಕ್ಕೆ ರಿಸರ್ವ್ ಮಾಡ್ಕೊಂಡ್ಬಿಡಿ. ಬೇರೆ ಏನಕ್ಕಾದ್ರೂ ಹೋಗ್ಲಿ ಸಂತೋಷ ಸರ್, ಬೇರೆಯವರು ಅದನ್ನ ಸ್ವಾಧೀನಪಡಿಸಿಕೊಂಡು ಅದೇ ಇವ್ರಿಗೆ ಗೊತ್ತಿಲ್ಲ. ಅವರು ನೋಟ್ ಡೌನ್ ಮಾಡ್ಕೊಳ್ಳಿ. ನನಗೆ ಒಂದು ವಾರದೊಳಗಡೆ ಅದನ್ನ ಕಾಂಪ್ಲೇಂಟ್ಸ್ ಇದು ಮಾಡಬೇಕು. ಗ್ರಾಮ ಪಂಚಾಯತಿ ಪಿಡಿಒ ಅವರು ಯಾವುದಕ್ಕೆ ರಿಕ್ವೆಸ್ಟ್ ಕೇಳ್ತಾರೋ ಅದಕ್ಕೆ ರಿಸರ್ವ್ ಮಾಡಿ RTC ಮಾಡಿ ಕೊಟ್ಬಿಡಿ. AC ಅವರು ಒನ್ ಡೇ ಮ್ಯೂಟೇಷನ್ ಅಲ್ಲಿ ಮಾಡ್ಬೋದು, ನೀವು ಅದನ್ನ ಮಾಡಿಕೊಡಿ. ಜಿಲ್ಲಾಧಿಕಾರಿಗಳ ಒಂದು ಗ್ರಾಮ ವಾಸ್ತವ್ಯ ಕಾರ್ಯಕ್ರಮದ ಪ್ರಾಯೋಗಿಕ ಕಾರ್ಯಕ್ರಮ ಇವತ್ತು ನನ್ನ ಕ್ಷೇತ್ರದ ಕುಟ್ರುಪಾಡಿ ಗ್ರಾಮದಲ್ಲಿ ನಡೀತಾ ಇದೆ. ನಾನು ಈ ಒಂದು ಗ್ರಾಮ ವಾಸ್ತವ್ಯದಲ್ಲಿ